ಮಧ್ಯವಯಸ್ಕ ವ್ಯಕ್ತಿಯೋರ್ವ ಒಂಟಿ ಸಲಗಕ್ಕೆ ನಮಸ್ಕರಿಸಲು ಹೋಗಿ ಎಲ್ಲರ ಹುಬ್ಬೇರಿಸಿದ್ದು ಈತ ಅಡ್ಡ ಬೀಳುವುದನ್ನು ಕಂಡಂತಹ ಆನೆ ಗಲಿಬಿಲಿಗೊಂಡು ಕಾಡಿನ ಒಳಕ್ಕೆ ಹಿಂದಿರುಗಿರುವಂತಹ ಘಟನೆ ಚಾಮರಾಜನಗರದ ಗಡಿ ಕಾರ್ಯಪಾಳ್ಯ ಎಂಬಲ್ಲಿ ನಡೆದಿದೆ। ಈ ಮಾರ್ಗದಲ್ಲಿ ರಾತ್ರಿ ಸಂಚಾರ ನಿರ್ಬಂಧದಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಎಲ್ಲಾ ಲಾರಿಗಳು ಸಾಲಾಗಿ ನಿಂತುಕೊಂಡಿದ್ವು। ಈ ವೇಳೆ ಎಂದಿನಂತೆ ಕಬ್ಬಿಗಾಗಿ ಆನೆಯೊಂದು ರಸ್ತೆ ಬದಿ ಬಂದು ನಿಂತಿದೆ। ಈ ವೇಳೆ ದಿಢೀರನೆ ಎಂಟ್ರಿ ಕೊಟ್ಟಂತಹ ವ್ಯಕ್ತಿಯೋರ್ವ ಆನೆಯ ಬಳಿ ತೆರಳಿ ಕೈ ಮುಗಿದು ಅಡ್ಡ ಬಿದ್ದಿದ್ದಾನೆ। ಆನೆ ಒಮ್ಮೆ ಕೂಗಿ ಕೋಪವನ್ನು ತೋರಿಸಿದ್ರು ಬಿಡದ ಆತ ಆನೆಯನ್ನ ಹಿಂಬಾಲಿಸಿ ಮತ್ತೊಮ್ಮೆ ಆನೆ ಎದುರು ಅಡ್ಡ ಬಿದ್ದಿದ್ದಾನೆ। ಆನೆ ದಾಳಿ ಮಾಡಲು ಮುಂದಾದರೂ ಚಲಿಸದೆ ನಿರ್ಭೀತಿಯಾಗಿ ನಿಂತಿದ್ದ ಈತನ ವರ್ತನೆಯಿಂದ ಗಲಿಬಿಲಿಗೊಂಡ ಸಲಗ ಕಾಡಿನತ್ತ ಮರಳಿದೆ। ಇನ್ನು ಈ ವ್ಯಕ್ತಿ ಈಶಾನ್ಯ ರಾಜ್ಯದವನಂತೆ ಕಂಡು ಬರ್ತಾ ಇದ್ದು ಮಾನಸಿಕ ಅಸ್ವಸ್ಥನೋ ಅಥವಾ ಮಾದಕ ವಸ್ತು ಸೇವಿಸಿದ್ದನೋ ಎಂಬುದು ತಿಳಿದು ಬಂದಿಲ್ಲ। ಅಲ್ಲಿದ್ದ ಲಾರಿ ಚಾಲಕರು ಈ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ। ಆನೆಯ ಬಳಿ ಹೋಗದಂತೆ ಸಾಕಷ್ಟು ಬಾರಿ ಕೂಗಿ ಕರೆಯುವುದು ಕೂಡ ವಿಡಿಯೋದಲ್ಲಿ ದಾಖಲಾಗಿದೆ।